ಕರಾವಳಿಯ ಪ್ರಸಿದ್ಧ ದೇವಾಲಯವಾಗಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದಶಾವತಾರ ಯಕ್ಷಗಾನ ಮೇಳಗಳ ಈ ವರ್ಷದ ಯಕ್ಷಗಾನ ಸೇವೆಗಳ ಸಾಂಪ್ರದಾಯಿಕ ವಿಧಿ ಪ್ರಕಾರ ಕೊರೋನಾ ಹಿನ್ನೆಲೆಯಲ್ಲಿ ನಿಯಮಗಳಿಗನುಸಾರವಾಗಿ ಸಾಂಕೇತಿಕವಾಗಿ ಸಂಪನ್ನಗೊಂಡಿತು. 6 ಮೇಳಗಳ ದೇವರಿಗೆ ಚೌಕಿ ಪೂಜೆ ನಡೆದು ಸಾಂಕೇತಿಕ ಸೇವೆಯಾಟ ನಡೆದು ಸಂಪ್ರದಾಯದಂತೆ ಕಲಾವಿದರು ಗೆಜ್ಜೆ ಬಿಚ್ಚಿ ಮೇಳದ ದೇವರು ಒಳಗಾಗುವ ಮೂಲಕ ಸಂಪನ್ನತೆ ಕಂಡಿತು. ಪತನಾಜಿಯ ಮರುದಿನ ಸಾರ್ವಜನಿಕ ಪ್ರವೇಶಕ್ಕೆ ಅವಕಾಶ ನೀಡದೆ ಕೆಲ ಕಲಾವಿದರ ಉಪಸ್ಥಿತಿಯಲ್ಲಿ ಪ್ರತಿಕ್ರಿಯೆ ನಡೆಯಿತು. 6 ಮೇಳಗಳ ದೇವರಿಗೆ ಅದ್ದೂರಿಯ ಚೌಕಿ ಪೂಜೆ ನಡೆದು ರಥಬೀದಿಯಲ್ಲಿ 6 ರಂಗಸ್ಥಳಗಳಲ್ಲಿ ಏಕಕಾಲಕ್ಕೆ ಪೂರ್ವರಂಗ ಪ್ರಸ್ತುತಿ ಸೇವೆಯಾಟ ನಡೆಯುವುದು ಪರಂಪರೆ. ಆದರೆ ಲಾಕ್ಡೌನ್ ಜಾರಿ ಹಿನ್ನೆಲೆಯಲ್ಲಿ ನಿಯಮಾನುಸಾರ ಸಾಂಕೇತಿಕವಾಗಿ ನಡೆದಿದೆ. ಮಾರ್ಚ್ ಮೇ ತಿಂಗಳಲ್ಲಿ ಕರಾವಳಿಯ ಹಲವೆಡೆ ಕಟೀಲು ದುರ್ಗಾ ಪರಮೇಶ್ವರಿ ಯಕ್ಷಗಾನ ತಂಡದಿಂದ ಯಕ್ಷಗಾನ ನಡೆಯುತ್ತದೆ. ಬುಕಿಂಗ್ ಮಾಡುವವರು ಯಕ್ಷಗಾನ ಬಯಲಾಟ ಮಾಡಿಸುತ್ತಾರೆ. ಆದರೆ ಈ ಬಾರಿ ಕೊರೋನಾದಿಂದ ಯಕ್ಷಗಾನವೇ ನಡೆದಿಲ್ಲ. ಲಾಕ್ಡೌನ್ ಇದ್ದದ್ದರಿಂದ ಹಲವು ಯಕ್ಷಗಾನ ಸೇವೆ ಮುಂದಕ್ಕೆ ಹೋಗಿದೆ.